ಸಿನಿಮಾದಲ್ಲಿ ವೈವಿಧ್ಯತೆ ಇರಬೇಕು ಎಂಬ ನೆಲೆಯಲ್ಲಿ ಯುಎನ್ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಶ್ರೀಶಾ ಯಲಾರಿ ಅವರು ನಿರ್ದೇಶಿಸಿದ ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್ ಮತ್ತು ಕಾಮಿಡಿ ಹೊಂದಿರುವ ಹೊಸತನದ ಬಹುನಿರೀಕ್ಷೆಯ ಶಕಲಕ ಬೂಮ್ ಬೂಮ್ ಚಿತ್ರ ಡಿಸೆಂಬರ್ 16ರಂದು ಕರಾವಳಿಯ ಎಲ್ಲ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಚಿತ್ರದ ನಿರ್ದೇಶಕ ಸುನಿಲ್ ಕಡತ್ತಲ ಅವರು, ತುಳು ಚಿತ್ರರಂಗ ಸೌಹಾರ್ದಯುತವಾಗಿ ಮುನ್ನಡೆಯಬೇಕು ಎಂಬ ಉದ್ದೇಶದಿಂದ 3-4 ವಾರದ ಅಂತರದಲ್ಲಿ ಚಿತ್ರ ಬಿಡುಗಡೆಯಾಗಲಿ ಎನ್ನುವ ಆಶಯ ನಮ್ಮದು ಎಂದರು. ಡಿಸೆಂಬರ್ 16ಕ್ಕೆ ಶಕಲಕ ಬೂಮ್ ಬೂಮ್ ರಿಲೀಸ್ ಮಾಡೋದಂತ ನಾವು ಪ್ರೀಡೇಟೆಡ್ ಆಗಿ ಏನು ಅನೌನ್ಸ್ ಮಾಡಿದಾಗ ಸುಮಾರು ನಾವು ನಿಮ್ಗೆ ಗೊತ್ತಿದೆ ಯಾವಾಗಲೂ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡುವ ಮೊದಲು ಒಂದಷ್ಟು ಪೂರ್ವ ತಯಾರಿಗಳನ್ನು ನಾವು ಮಾಡ್ಕೊಳ್ತೇವೆ ಪ್ರಮೋಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲೋಕೆಲ್ನವರು ತುಂಬ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಸರ್ ಹೇಳಿದಾಗೆ ಅವರು ಆಗಸ್ಟಲ್ಲಿ ಒಂದು ಡೇಟ್ ಮ್ಯಾನೇಜ್ ಮಾಡಿದರು. ಆಗಲೂ ತುಂಬ ಪ್ರಮೋಷನಿಗೆ ಖರ್ಚು ಮಾಡಿಬಿಟ್ಟಿದ್ರು. ಈಗಲೂ ಸುಮಾರು ಖರ್ಚು ಮಾಡಿದ್ದಾರೆ. ಆದರೆ ಯಾವುದು ಕಾಂತಾರ ಏನು ಓಡ್ತಾ ಇದೆ ಅದು ಪ್ರೆಡಿಕ್ಟೆಡ್ ಅಲ್ಲ ನಮಗೆ ಯಾರಿಗೂ ಕೂಡ. ಅಥವಾ ಒಂದು ಸಿನಿಮಾ ಬರುವಾಗ ಅಥವಾ ಬರುವ ಮುಂಚೆ ನಾವೊಂದಿಷ್ಟು ಡೇಟ್ಗಳನ್ನು ಬ್ಲಾಕ್ ಮಾಡಿರ್ತೇವೆ. ಈ ಟೈಮಿಗೆ ನಾವು ಬರಬೇಕು ಅಥವಾ ಒಂದು ತುಳು ಒಂದು ಫಿಲ್ಮಿಂದ ಇನ್ನೊಂದು ಫಿಲ್ಮಿಗೆ ಒಂದಿಷ್ಟು ಸಮಯ ಇರಬೇಕಂತ. ಸೊ ನಾವು ರಿಲೀಸ್ ಮಾಡಿದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದು ಅವರಿಗೆ ಗೊತ್ತಿಲ್ಲದೆ ಮೋಸ್ಟ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ ಅಂತ ಕಾಣ್ತದೆ. ಸೊ ಅದು ನಮಗೆ ಗೊತ್ತಾದಾಗ ನಾವು ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡಿದೆವು. ಅದಕ್ಕೆ ಹೇಳಿದರು ಬನ್ನಿ ಮ್ಯೂಚುವಲ್ ಆಗಿ ಮಾತಾಡಿ ಅದನ್ನು ತೀರ್ಮಾನ ಮಾಡುವಂತ. ಸೊ ಒಂದು ಫಸ್ಟ್ ಮೀಟಿಂಗಲ್ಲಿ ನಮಗೆ ಅದು ಹೊಂದಾಣಿಕೆ ಆಗಲಿಲ್ಲ. ಅಂದರೆ ಅವರ ರೀಸನ್ಸ್ ಅವರಿಗಿದೆ. ಅವರು ಸುಮಾರು 4 ವರ್ಷದಿಂದ ಕಾಯ್ತಿದ್ದಾರೆ. ಯಾರೇ ಪ್ರೊಡ್ಯೂಸರ್ ಆಗಿರ್ಬೋದು, ಯಾವುದೇ ಒಂದು ಟೀಮ್ ಆಗಿರ್ಬೋದು, ಅಷ್ಟು ಲಾಂಗ್ ಟರ್ಮಲ್ಲಿ ಒಂದು ಸಿನಿಮಾ ಮಾಡಿ ಕಾಯೋದಂದರೆ ತುಂಬ ದೊಡ್ಡ ವಿಷಯ. ಯಾಕಂದರೆ ನಮ್ಮ ಇಂಡಸ್ಟ್ರಿ ತುಂಬ ಸಣ್ಣ ಇಂಡಸ್ಟ್ರಿ. ಅದರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಇಷ್ಟು ಅಂತ ಹೋದಾಗ ಅದಕ್ಕೆ ಒಂದು ಇಷ್ಟೇ ಟೈಮಲ್ಲಿ ಒಂದು ರಿಟರ್ನ್ಸ್ ಅಥವಾ ಅದರ ರಿಸಲ್ಟ್ ಬೇಕಾಗ್ತದೆ. ಅದೇ ಶಕಲಕ ಬೂಮ್ ಬೂಮ್ ಸಹ ಸೇಮ್ ಟೈಮ್ಗಳು ಆತನ ಅಂದರೆ ಆಗಿದ್ದು ಇಲ್ಲೋಕ್ಕೆಲ್ಲ ಆದ ಟೈಮಲ್ಲೇ ಇದೂ ಆದದ್ದು. ಒಂದು ಮ್ಯಾಕ್ಸಿಮಮ್ ಒಂದು 4-5 ತಿಂಗಳು ಹೆಚ್ಚು ಕಮ್ಮಿ ಇರ್ಬೋದೇನೋ. ಸೊ ಎಲ್ಲ ಏನು ಆಗ್ತದೆ ಎಲ್ಲ ಆಗಿ ಈಗ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಎಲ್ಲ ಇನ್ವಾಲ್ವ್ ಆಗಿ ಸಾಲ್ವ್ ಮಾಡಿದ್ದಾರೆ. ಸೊ ಈಗ ಏನಂತ ಹೇಳಿದ್ರೆ ಸೇಮ್ ಡಿಸೆಂಬರ್ 16ಗೆ ಶಕಲಕ ಬರ್ತಾ ಇದೆ. ಆ್ಯಂಡ್ ಜನವರಿಗೆ ಪೋಸ್ಟ್ಪೋನ್ ಈಗ ಡೇಟ್ ಅನೌನ್ಸ್ ಮಾಡ್ತಾರೆ. ಜನವರಿಗೆ ಇಲ್ಲೋಕೆಲ್ ಹೋಗಿದೆ. ನಾನು ಇಲ್ಲೋಕೆಲ್ ತಂಡಕ್ಕೂ ಆಲ್ ದ ಬೆಸ್ಟ್ ಹೇಳ್ತೇನೆ. ಒಳ್ಳೆಯದಾಗಲಿ. ಯಾಕಂದರೆ ಎಲ್ಲ ತುಳು ಸಿನಿಮಾನು ಒಳ್ಳೆಯದಾಗಬೇಕು. ಎಲ್ಲ ಯಾವುದೇ ತುಳು ಸಿನಿಮಾ ಬಂದಾಗ ಅದು ಒಳ್ಳೆಯದಾದರೆ ಮಾತ್ರ ಇನ್ನೂ ಸ್ವಲ್ಪ ಹೆಚ್ಚಿನ ತುಳು ಸಿನಿಮಾ ಮಾಡುವಂಥ ಆಸಕ್ತಿ ಮತ್ತು ಅದಕ್ಕೆ ನಿರ್ಮಾಣ ಮಾಡುವಂಥ ಪ್ರೊಡ್ಯೂಸರ್ಸ್ ಜಾಸ್ತಿ ಆಗ್ತಾರೆ ಅಂತ ನನಗೆ ಅನಿಸ್ತದೆ. ಇನ್ನು ಈ ಸಿನಿಮಾದಲ್ಲಿ ಅರವಿಂದ್ ಪೋಳಾರ್, ಉಮೇಶ್ ವಿಚಾರ್, ರೂಪಾಶ್ರೀ ಬರ್ಕಾಡಿ, ಗಾಡ್ವಿನ್ ಸ್ಪಾರ್ಕಲ್, ಲಕ್ಷಾ ಶೆಟ್ಟಿ, ಪ್ರವೀಣ್ ಮರ್ಕಮೆ, ಮಿಮಿಕ್ರಿ ಶರಣ್, ಹರೀಶ್, ಗಾಳಿಪಟ ವಸಂತ್ ಮುನಿಯಾಲ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದು, ಪ್ರಜ್ವಲ್ ಸುವರ್ಣ ಮತ್ತು ಅರುಣ್ ರೈ ಛಾಯಾಗ್ರಹಣದಿಂದ ಉತ್ತಮವಾಗಿ ಸಿನಿಮಾ ಮೂಡಿಬಂದಿದ್ದು, ಡಿಸೆಂಬರ್ 16ರಂದು ಸಿನಿಮಾ ಬಿಡುಗಡೆಗೊಳ್ಳಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.